ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ವಿಭಾಗದ ವತಿಯಿಂದ ರಾಷ್ಟ್ರೀಯ ಮಟ್ಟದ ಸಂಶೋಧನಾ ಸಮ್ಮೇಳನ ಮನೆಗ್ಮಾ 2022 ನಡೆಯಿತು. ಕಾರ್ಯಕ್ರಮವನ್ನು ಕೇಂದ್ರ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಅಧ್ಯಕ್ಷರಾದ ಶಶಿಧರ್ ಪೈ ಮಾರೂರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೋವಿಡ್ ನಂತರದ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದೆ. ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಯೂನಿಕಾರ್ನ್ಗಳನ್ನು ಆವಿಷ್ಕರಿಸಬೇಕು. ಇಂತಹ ಸಂಶೋಧನಾ ಕಾರ್ಯಕ್ರಮಗಳು ಪ್ರಗತಿಗೆ ಸೂಕ್ತ ಎಂದು ಹೇಳಿದರು. Yes, of course, there are industries which are still struggling, which have taken badly hit like hospitality, tourism. We have to, follow this bitter pill. But most of the businesses have thrived, which is very evident by the fact that by the end of quarter 3, quarter 2. ಅನಂತರ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ಅವರು ಮಾತನಾಡಿ, ಸಂಶೋಧನೆ ಎನ್ನುವಂಥದ್ದು ಪ್ರತಿ ಹಂತದಲ್ಲೂ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದಿದೆ. ವಿಶ್ಲೇಷಣೆ, ರಚನೆ ಹಾಗೂ ಮೌಲ್ಯಮಾಪನ ಮಾಡುವುದು ಈ 3 ಉನ್ನತ ಶ್ರೇಣಿಯ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದರು. Higher education time, you have many objectives. One is you have to increase your knowledge by collecting useful, right information at right time. Second one, you have to learn various skills in order to perform better in future days in your career or any other endeavors. The third one is you should become an expertise based on experience you learn. You gain during your study period here, as well as part-time working in different places, including your home. As our Honorable Chief Guest said, many of executives learned how to prepare food, how to cook food, how to clean their floor during the lockdown period. ಈ ಸಂದರ್ಭ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ನ ಡೀನ್ ಪ್ರೊಫೆಸರ್ ಕೀರ್ತನ್ ರಾಜ್, ಮನೆಗ್ಮಾ 2022ರ ಕನ್ವೀನರ್, ಎಂಬಿಎ ವಿಭಾಗದ ಎಚ್ಒಡಿ ಪ್ರೊಫೆಸರ್ ಅಮಿತ್ ಮಿನೇಜಸ್, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ತರಬೇತಿ ನಿರ್ದೇಶಕರಾದ ವೆಂಕಟೇಶ್ ಆಮಿನವರು ಧನ್ಯವಾದ ಸಮರ್ಪಿಸಿದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.